ಜೆಸಿ ಇಂದ್ರಾಳಿ ಉಡುಪಿ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಇತ್ತೀಚೆಗೆ ಚಿಟ್ಪಾಡಿಯ ಲಕ್ಷ್ಮೀ ಸಭಾಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು. 2020 ಸಾಲಿನ ಅಧ್ಯಕ್ಷರಾಗಿ ಎಂಎನ್ ನಾಯಕ್ ಅವರು ನಿಕಟಪೂರ್ವ ಅಧ್ಯಕ್ಷರಾದ ಅಶೋಕ್ ಪೂಜಾರಿ ಅವರಿಂದ ಪ್ರಮಾಣ ವಚನ ಹಾಗೂ ಅಧ್ಯಕ್ಷರ ಕಾಲರ್, ಗ್ಯಾವೆಲ್ ಮತ್ತು ಬ್ಯಾಜ್ ಅನ್ನು ಸ್ವೀಕಾರ ಮಾಡಿದರು. ಹಾಗೆಯೇ ಸಂಪುಟದಲ್ಲಿ ಘಟಕದ ಇನ್ನಿತರ ಪ್ರಮುಖರು ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮದ ಪ್ರಥಮಾರ್ಧದ ಅಧ್ಯಕ್ಷರಾಗಿ ಅಶೋಕ್ ಪೂಜಾರಿ, ತದನಂತರದ ಅವಧಿಯನ್ನ ಎಂಎನ್ ನಾಯಕ್ ನಿರ್ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮಣಿಪಾಲದ ಹೋಟೆಲ್ ಮಧುವನ್ ಸೇರಾಯ್ನ ಮಾಲಕ ಉದ್ಯಮಿ ದಾಮೋದರ್ ನಾಯಕ್ ರವರು ಉಪಸ್ಥಿತರಿದ್ದರು. ಉಡುಪಿಯ ನೈನಾ ಫೈನಾನ್ಸಿ ಮಾಲಕರಾದ ಲಯನ್ ಮೊಹಮ್ಮದ್ ಮೌಲಾ ಹಾಗೂ ಲಿಯೋ ಜಿಲ್ಲಾಧ್ಯಕ್ಷ ಪೌಸಾಲ್ ಅಕ್ರಮ್ ಅವರ ಸಮಾಜ ಸೇವೆ ಗುರುತಿಸಿ ಸನ್ಮಾನಿಸಲಾಯಿತು. ಜೆಸಿ ಸಂಸ್ಥೆಯ ವಲಯ 15ರ ಚುನಾಯಿತ ವಲಯಾಧ್ಯಕ್ಷ ಶ್ರೀಯುತ ಕಾರ್ತಿಕೇಯ ಮಧ್ಯಸ್ಥ ಹಾಗೂ ವಲಯ ಉಪಾಧ್ಯಕ್ಷ ಶ್ರೀಯುತ ಮೇಧಾವಿ, ಇಂದ್ರಾಳಿ ಜೆಸಿ ಸ್ಥಾಪಕರಾದ ಮನೋಜ್ ಕಡಬ ಹಾಗೂ ಶೆರ್ಲಿ ಮನೋಜ್ ಇವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಪದಪ್ರದಾನ ಕಾರ್ಯಕ್ರಮ ನಡೆಯಿತು. ಕಾರ್ಯದರ್ಶಿ ವಿಷ್ಣು ಪ್ರಸಾದ್ ಕಾಮತ್ ಧನ್ಯವಾದ ಗೈದ್ರು. ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಪದಪ್ರದಾನ ಸಂಪನ್ನಗೊಂಡಿತು. ನಿತೇಶ್ ದೊಡ್ಡಣ್ಣಗುಡ್ಡೆ, ವಿ4 ನ್ಯೂಸ್ 24/7 ಉಡುಪಿ.